ಎನ್ಆರ್ಸಿ ಕುರಿತಂತೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆಗೆ ತದ್ವಿರುದ್ಧ ಹೇಳಿಕೆ ನೀಡಿರುವುದರ ಕುರಿತು ಸ್ಪಷ್ಟೀಕರಣ ನೀಡಬೇಕು, ಇಲ್ಲವೇ ಕ್ಷಮೆ ಯಾಚಿಸಬೇಕು ಎಂಬ ಆಗ್ರಹದೊಂದಿಗೆ ವಿಧಾನ ಪರಿಷತ್ ಸದಸ್ಯ ಇವಂಡ್ಸೌಜಾ ಅವರು ಕೇಂದ್ರ ಸಚಿವ ಅಮಿತ್ ಶಾ ತಮ್ಮ 4 ಪ್ರಶ್ನೆಗಳಿಗೆ ಉತ್ತರಿಸಬೇಕು ಎಂದು ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಮಂಗಳೂರಿಗೆ ಅಮಿತ್ ಶಾ ಬರೋದರ ವಿರುದ್ಧ ಗೋ ಬ್ಯಾಕ್ ಎಂಬ ಕಾರಣಕ್ಕೋ ಅಥವಾ ಅವರಿಗೆ ಸಮಯ ಹೊಂದಿಕೆಯಾಗಿಲ್ಲ ಎಂಬ ಕಾರಣಕ್ಕೋ ಅವರ ಮಂಗಳೂರು ಪ್ರವಾಸ ಸದ್ಯ ರದ್ದಾಗಿದೆ. ಇದೀಗ ರಾಜ್ಯಕ್ಕೆ ಜನವರಿ 17 ಹಾಗೂ 18ರಂದು ಭೇಟಿ ನೀಡಲಿರುವ ಅವರು ತಮ್ಮ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂತ ಹೇಳಿದರು. ಎನ್ಆರ್ಸಿ ಹಾಗೂ ಸಿಎಎ ವಿರುದ್ಧ ಮಂಗಳೂರಿನಲ್ಲಿ ನಡೆದ ಪ್ರತಿಭಟನೆಯಿಂದ ಸರ್ಕಾರ ಕಣ್ತೆರೆಯಲು ಸೂಕ್ತ ಸಮಯ ಎಂದು ಹೇಳಿದ ಇವಂಡ್ಸೌಜಾ, ಶಾಂತಿಯುತವಾಗಿ ನಡೆಯುವಲ್ಲಿ ಪೊಲೀಸರ ಮುನ್ನೆಚ್ಚರಿಕಾ ಕ್ರಮವು ಅಭಿನಂದನಾರ್ಹ ಅಂತ ಹೇಳಿದರು. ಒಂದು ಅಮಿತ್ ಶಾ ಅವರು ಮಂಗಳೂರಿಗೆ ಬರುವುದನ್ನು ಅವರ ಪಟ್ಟಿಯಲ್ಲಿ ಇಲ್ಲ. ಅದು ನಾನು ಗೋಬ್ಯಾಕ್ ಅಮಿತ್ ಶಾ ಮಾಡ್ತೇನೆ ಅಂತ ಕೇಳುವ ಅವರ ಸಮಯಕ್ಕೆ ಇಲ್ವೋ ಅಂತ ಗೊತ್ತಿಲ್ಲ. ಆದರೂ ಕಾಕತಾಳೀಯವಾಗಿ ಮಂಗಳೂರಿಗೆ ಬರೋದು ಕ್ಯಾನ್ಸಲ್ ಆಗಿದೆ. ನಾನು ಹೇಳಿದ್ದು ಅವರು ಮಂಗಳೂರಿಗೆ ಬರಬಾರ್ದು ಹೋಮ್ ಮಿನಿಸ್ಟ್ರು ಅಂತ ನನ್ನ ಉದ್ದೇಶ ಅಲ್ಲ. ನನ್ನ ಉದ್ದೇಶ ಇರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಸರ್ಕಾರ ಮತ್ತು ವಿರೋಧ ಪಕ್ಷಗಳು ಜಗಳ ಮಾಡಿಕೊಳ್ಳುವಂಥದ್ದು ಬೇಡ ಅಂತ. ಯಾಕೆಂದರೆ ಒಬ್ಬರು ಬೇಕು ಒಬ್ಬರು ಬೇಡ ಅಂತ ಹೇಳುವುದಕ್ಕಿಂತ ಅಪೋಸಿಷನ್ ಈಸ್ ಹ್ಯಾವಿಂಗ್ ಆಲ್ವೇಸ್ ಸೇ, ರೂಲಿಂಗ್ ಈಸ್ ಆಲ್ವೇಸ್ ಹ್ಯಾವಿಂಗ್ ದೇರ್ ವೇ. ಹಾಗೆ ನಮಗೆ ಸೇ ಇದೆ, ನಮ್ಗೆ ಹೇಳುವಂಥ ಅವಕಾಶಗಳಿದ್ದಾವೆ, ಅವರಿಗೆ ಅದನ್ನು ಕಾರ್ಯಗತಗಳು ಮಾಡುವಂಥ ಅವಕಾಶಗಳಿವೆ. ಹಾಗಾಗಿ ನಮ್ಮದನ್ನು ಕೇಳಿ ಮತ್ತೆ ಕಾರ್ಯಗತ ಮಾಡಿ ಅಂತ ಹೇಳುವ ರೀತಿಯಲ್ಲಿ ನಾನು ಹೇಳಿದ್ದೇನೆ ಹೊರತು ಅದಕ್ಕೆ ಬೇರೆ ಏನು ಅರ್ಥ ಕಲ್ಪಿಸಿಕೊಳ್ಳೋದು ಬೇಡ. ಬಟ್ ಎನಿವೇ ಈಸ್ ಪ್ರೋಗ್ರಾಮ್ ಇಸ್ ನಾಟ್ ದೇ. ಅದಕ್ಕಾಗಿ ನಾನು ನಿಮ್ಮ ಮುಂದೆ ಇವತ್ತು 4 ಪ್ರಶ್ನೆಗಳನ್ನು ಅವರಿಗೆ ಅಮಿತ್ ಶಾನವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ನಾನು ಸೆಂಟ್ರಲ್ ಮುಸ್ಲಿಂ ಕಮಿಟಿ ಮತ್ತು ಇನ್ನಿತರ 28 ಸಂಘ ಸಂಸ್ಥೆಗಳು ಜಾಯಿಂಟ್ ಆಗಿ ಮಾಡಿದ್ದಾರೆ, ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಪೀಸ್ಫುಲ್ ಆಗಿದೆ ಮತ್ತು ಪೊಲೀಸರಿಗೂ ಅಭಿನಂದನೆ ಇದೆ. ಯಾಕೆಂದರೆ ಅವರು ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡು ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗುವ ಹಾಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಕ್ಕಾಗಿ ಅಭಿನಂದಿಸ್ತೇನೆ.